ಓಂ ಶ್ರೀ ಹರಿ ಗುರುಭ್ಯೋ ನಮಃ. ನನ್ನ ಹೆಸರು ಚೇಂಪಿ ರಾಮಚಂದ್ರ ಅನಂತ ಭಟ್ಟ. ಅನಂತ ವೈದಿಕ ಕೇಂದ್ರದ ನಿರ್ದೇಶಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಇಂದು ನವರಾತ್ರಿ ವಿಶೇಷತೆ. ನವರಾತ್ರಿಯಲ್ಲಿ 9 ರಾತ್ರಿಗಳಲ್ಲಿ 9 ದಿನಗಳಲ್ಲಿ ನಾವು ಯಾವ್ಯಾವ ದೇವರ ಆರಾಧನೆ ಮಾಡ್ತೇವೆ ಅಂತ. ಶಾರದಾ ಮಾತೆಯ ಆರಾಧನೆ ಆಗಲಿ, ದುರ್ಗಾಷ್ಟಮಿ ದಿನ ದುರ್ಗೆ ಆರಾಧನೆ ಆಗಲಿ, ನವರಾತ್ರಿಯ ಮಹಾನವಮಿ ದಿನ ಆಯುಧ ಪೂಜೆ ಅಂತ ನಾವು ಮಾಡ್ತೇವೆ, ಲಲಿತಾ ಪಂಚಮಿ ದಿನ ಎಲ್ಲ ಸಂಗೀತ ಉಪಕರಣಗಳ ಪೂಜನೆ ಮತ್ತು ಲಲಿತಾ ಪಂಚಮಿ ಆರಾಧನೆ ಇವೆಲ್ಲ ನಾವು ಸೇವೆ ಮಾಡ್ತೇವೆ. ಈ ನವರಾತ್ರಿಯ 9 ದಿನ ನಾವು ಮಾಡುವಂತಹ ಸೇವೆಯ ಏನೆಲ್ಲ ವಿಶೇಷತೆ ಉಂಟು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹರಿ ಓಂ.